ರೈಲ್ವೆ ಖಾಸಗೀಕರಣದ ವಿರುದ್ಧ ಸಿಐಟಿಯು ನೇತೃತ್ವದಲ್ಲಿ ಕುಂದಾಪುರದ ರೈಲು ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಸಿಐಟಿಯು ಜಿಲ್ಲಾಧ್ಯಕ್ಷ ಕೆ ಶಂಕರ್ ಅವರು ಮಾತನಾಡಿ, ರೈಲ್ವೆ ಖಾಸಗೀಕರಣ ಕೇಂದ್ರ ಸರ್ಕಾರದ ಭ್ರಷ್ಟಾಚಾರದ ಮತ್ತೊಂದು ಮುಖ। ರೈಲು ಜನರ ಜೀವನಾಡಿ, ಖಾಸಗೀಕರಣದಿಂದ ನಿರುದ್ಯೋಗ ಮತ್ತಷ್ಟು ಉಲ್ಬಣಗೊಳ್ಳಲಿದೆ। ಆರ್ಥಿಕ ಸಂಕಷ್ಟ ಹೆಚ್ಚಾಗಲಿದ್ದು ಸರ್ಕಾರಕ್ಕೆ ಬೃಹತ್ ಪ್ರಮಾಣದ ಆದಾಯಕ್ಕೆ ಕುತ್ತು ಬರಲಿದೆ। ರೈಲ್ವೆ ಖಾಸಗೀಕರಣ ದೇಶದ ಅಭಿವೃದ್ಧಿಗೆ ಮಾರಕ ಅಂತ ಹೇಳಿದರು। ನಮ್ಮ ದೇಶದ ರೈಲ್ವೆಯನ್ನು ಉಳಿಸಬೇಕಾಗುತ್ತೆ। ನಮ್ಮ ದೇಶದ ಮಧ್ಯಮ ವರ್ಗದವರು, ಕಾರ್ಮಿಕ ಜನ, ಸಾಮಾನ್ಯ ಜನರು ಅವರ ಸಂಪರ್ಕಕ್ಕೆ ಅನುಕೂಲವಾದ, ಅವರಿಗೆ ಸುಲಭವಾಗಿ ಎಲ್ಲಿ ಬೇಕಾದರೂ ಹೋಗಿ ಬರುವಂಥ ಒಂದು ವ್ಯವಸ್ಥೆ, ರಾಷ್ಟ್ರ ಮಟ್ಟದಲ್ಲಿ ಅನುಕೂಲವಾದ ವ್ಯವಸ್ಥೆ, 150 ವರ್ಷದ ಇತಿಹಾಸ ಇರುವಂಥ ಒಂದು ರೈಲ್ವೆ ವ್ಯವಸ್ಥೆಯನ್ನು ಇವತ್ತು ಬಹುರಾಷ್ಟ್ರೀಯ ಸಂಸ್ಥೆಯವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ। ಇದನ್ನು ನಾವು ಪ್ರತಿಭಟಿಸಬೇಕಾಗುತ್ತೆ। ಈ ದೇಶದ ಕಾರ್ಮಿಕರು, ರೈತರು, ಸಾಮಾನ್ಯ ಜನ ಎಲ್ಲರೂ ವಿರೋಧಿಸಿ ಇದನ್ನು ನಿಲ್ಲಿಸಬೇಕಾಗಿದೆ। ಈಗಾಗಲೇ ರೈಲ್ವೆ ನೌಕರರು ಹಲವು ಫೆಡರೇಷನ್ಗಳು ಕೂಡ ಪ್ರತಿಭಟನೆಯಲ್ಲಿ ಸಿಐಟಿಯು ತಾಲೂಕು ಸಂಚಾಲಕ ಎಚ್ ನರಸಿಂಹ, ಸುರೇಶ್ ಕಲ್ಲಾಗರ, ಮಹಾಬಲ ವಡೇರ ಹೋಬಳಿ, ಬಲ್ಕೀಸ್ ಮತ್ತಿತರರು ಉಪಸ್ಥಿತರಿದ್ದರು। ಈ ಸಂದರ್ಭದಲ್ಲಿ ಸ್ಟೇಷನ್ ಮಾಸ್ಟರ್ ಪ್ರಶಾಂತ್ ಶೆಟ್ಟಿ ಅವರ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಮಾಡಲಾಯಿತು। ಸಂರಕ್ಷಿಸೋಣ। ಕೋವಿಡ್ ನೆಪದಲ್ಲಿ ಜನ ಆಸ್ತಿಯ ಲೂಟಿಗೆ ಮುಂದಾಗಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ। ಸಾರ್ವಜನಿಕ ರೈಲ್ವೆ ಉಳಿಸೋಣ। ಸಾರ್ವಜನಿಕ ನವ ಉದಾರವಾದ ಬೇಡವೇ ಬೇಡ।